ದೇಶದಲ್ಲಿ ನರೇಂದ್ರ ಮೋದಿ ಅವರು 12 ವರ್ಷಗಳ ನಿರಂತರ ಆಡಳಿತದ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತ ನಮ್ಮ ಪಾರ್ಟಿ ಮತ್ತು ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸೂಚನೆಯ ಮೇರೆಗೆ ದೇಶದ ಮೂಲೆ ಮೂಲೆಯಲ್ಲಿ ತಿರಂಗ ಯಾತ್ರೆಯನ್ನು ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾಳೆ 13ನೇ ತಾರೀಕು ಬೆಳಿಗ್ಗೆ ಎಲ್ಲ ಮನೆಯಲ್ಲಿ ತಿರಂಗವನ್ನು ಅರಳಿಸೋದ್ರ ಮುಖಾಂತರ 15ನೇ ತಾರೀಕಿನ ತನಕ ಸಂಜೆ ತನಕ ತಿರಂಗವನ್ನು ನಮ್ಮ ರಾಷ್ಟ್ರೀಯ ಧ್ವಜವನ್ನು ಅರಳಿಸೋದ್ರ ಮುಖಾಂತರ ರಾಷ್ಟ್ರದ ಎಲ್ಲ ಮನೆಗಳಲ್ಲಿ ಏನು ಪ್ರಧಾನಮಂತ್ರಿ ಅವರು ಸೂಚನೆ ಕೊಟ್ಟಿದ್ದಾರೆ, ಈ ರೀತಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ದೇಶ ಪ್ರೇಮಿಗಳಿಗೆ ಈ ಒಂದು ಕರೆಯನ್ನು ಕೊಟ್ಟಿದೆ. ಈಗಾಗಲೇ ಪುತ್ತೂರಲ್ಲಿ ಮೊನ್ನೆ 7ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ದೊಡ್ಡ ಪ್ರಮಾಣದ ಒಂದು ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಸಂಪನ್ನ ಮಾಡಿದ್ದೇವೆ. ಜೊತೆಗೆ ನಿನ್ನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ತಿರಂಗ ಯಾತ್ರೆ ಆಗಿದೆ. ಇವತ್ತು ನಮ್ಮ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಒಂದು ದೊಡ್ಡ ಪ್ರಮಾಣದ ತಿರಂಗ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಈ ದೇಶ ಮೊದಲು ಎನ್ನುವ ರೀತಿಯಲ್ಲಿ ಅದನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ ಮಾಡದೆ ಅದನ್ನು ತಿರಂಗ ಯಾತ್ರೆ ದೇಶ ಪ್ರೇಮಿ ಸಂಘಟನೆ ಮುಖಾಂತರ ಈ ಕಾರ್ಯಕ್ರಮನ ಮಾಡೋದ್ರ ಮುಖಾಂತರ ಇಡೀ ಇನ್ನೂ ಬಾಕಿ ಉಳಿದಿರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ತಿರಂಗ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ದಿನಾಂಕವನ್ನು ನಿಶ್ಚಯ ಮಾಡಿದ್ದೇವೆ. ಎಲ್ಲ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಒಂದು ತಿರಂಗ ಯಾತ್ರೆ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ನಮ್ಮ ಸರ್ಕಾರ ಇದ್ದಾಗ ಯಾರ ಮೇಲೆ ಎಲ್ಲ ಆರೋಪ ಬಂದಿತ್ತು ಅವರು ರಾಜೀನಾಮೆ ಸಹ ಕೊಟ್ಟಿದ್ದಾರೆ. ಅವರನ್ನು ಮತ್ತೆ ಸಂಪುಟಕ್ಕೆ ತಗೊಂಡದ್ದು ಅದು ಒಂದು ಸಲ ಅವರು ಆ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಚುನಾವಣೆಯಲ್ಲಿ ಗೆದ್ದ ನಂತರ ಅದಾಗಿದ್ದಾರೆ. ನಾಗೇಂದ್ರ ಅವರು ಸ್ವತಃ ಅದೇ ವಿಧಾನಸಭೆಯಲ್ಲಿ ಈ ಹಿಂದಿನ ಸಿದ್ದರಾಮಯ್ಯರವರೇ ನೇರವಾಗಿ ಒಪ್ಪಿಕೊಂಡಿದ್ದಾರೆ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಮತ್ತು ಅವರು ಜೈಲಿಗೆ ಕೂಡ ಹೋಗಿದ್ದಾರೆ. ಮೊನ್ನೆ ಈ ಸರ್ಕಾರದ ಮಧ್ಯದಲ್ಲೇ ಜೈಲಿಗೆ ಹೋಗಿರುವಂಥದ್ದು ಮತ್ತು ಇಡಿ ಕೂಡ ಮೆನ್ಷನ್ ಮಾಡಿದೆ, ಅವರು ಭ್ರಷ್ಟಾಚಾರ ಅದರಲ್ಲಿ ಆಗಿದೆ ಅಂತ ಇಡಿ ಕೂಡ ಮೆನ್ಷನ್ ಮಾಡಿದೆ. ಅದರ ಒಟ್ಟಿಗೆ 198 ಅಲ್ಲ 98 ಕೋಟಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಫ್ಲೋರಲ್ಲಿ ಒಪ್ಪಿಕೊಂಡಿದ್ದಾರೆ. ಹೌದು, ಅವರು ವಾಲ್ಮೀಕಿ ಒಂದು ನಿಮಿಷ, ಅವರು ವಾಲ್ಮೀಕಿ ಹಗರಣದಲ್ಲಿ ಮಾದರಿಯಾದ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಆ ಮಾದರಿ ಬೇಡ ಅಂತ ನಾವು ಹೇಳೋದು, ರಾಜೀನಾಮೆ ಕೊಡಬೇಕು ಅಂತ. ಈಗ ಬಂಟ್ವಾಳದಲ್ಲಿ ನಮಗೆ ಒಂದು ಸಣ್ಣ ಪುಟ್ಟ ಇದು ಕಾನೂನಾತ್ಮಕವಾಗಿ ಅಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಚರ್ಚೆ ಎಲ್ಲ ಆಗಿತ್ತು. ಈಗಾಗಲೇ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. ಅದು ನಾಳೆ ನಮ್ಮ ಬಂಟ್ವಾಳದಲ್ಲಿ ಆಗ್ತದೆ. ಸುಳ್ಯದಲ್ಲಿ ಕೂಡ ಇವತ್ತು ಬೆಳಿಗ್ಗೆ ತಿರಂಗ ಯಾತ್ರೆ ಆಗಿದೆ. ಮೂಡಬಿದ್ರೆಯಲ್ಲಿ 15ನೇ ತಾರೀಕು, ನಮ್ಮ ಉತ್ತರದಲ್ಲಿ 15ನೇ ತಾರೀಕು, ಒಟ್ಟು ಎಲ್ಲ ಕಡೆ ಬೆಳ್ತಂಗಡಿಯಲ್ಲಿ ಕೂಡ 15ನೇ ತಾರೀಕು ನಿಶ್ಚಯ ಆಗಿದೆ.